ಸೂಚಕವಾಗಿ ಪ್ರಕ್ರಿಯೆಗೆ ಮಾರ್ಗಗಳ ಸೇರಿದೆ. ತಲಪಾಡಿ ಗ್ರಾಮದ ನಿಖಿಲಿಖಿತ ಮಾತೃಗೆ ಹಿರಿಯಾಗಿದೆ. ನಮ್ಮ ಮಾತುಗಳ ಹಿತಚಿಂತಕರಾಗಿರ್ತದೆ. ಮಾತುಗಳ ಬುದ್ಧಿವಾದ ಪಟ್ಟು ಚಿಂತನ ದೀರ್ಘಾಯುಷ್ಯ ಚಿಂತನ ಶ್ರೀಮತಿ ಸರ್ವಾಣಿ ನಾಯಕ ನೋಡಾದ ನಿರ್ವಹಣೆ 16 ತಾರೀಕಿಗೆ ಹಸ್ತಗತರಾಗಿರ್ತಕ್ಕಂಥ ಮಾತುಗಳ ಹೆಚ್ಚಿನ ವಿಚಾರ. ಈ ಪ್ರದೇಶದಲ್ಲಿ ಪುಗರ್ತಿಗೆ ಹೇಳಿದೆ ಒಂಜಿ ಆದರ್ಶ ಕೃಷಿಕೆಯಾದ ಅದೇ ರೀತಿ ಒಂಜಿ ಬಡವರ್ಗದ ಜನಕ್ಕೂ ಒಂಜಿ ಆಶಾಕಿರಣವಾಗಿರ್ತದೆ. ನಮಗೆ ಮಾತುಗಳ ನೆಟ್ಟಪ್ಪದ ನುಡಿಗೊಳಿಸುವುದಲ್ಲ ಶ್ರೀಮತಿ ಸರ್ವಾಣಿ ನಾಯಕಿಗೆ ತೀರ್ಪು ನನಗೆ ಮಾತುಗಳ ಒಂಜಿ ಬೇಜಾರದ ಅಭಿವೃದ್ಧಿ ದುಃಖಕರವಾದ ಒಂದು ವಿಚಾರ. ಅವಿಭಕ್ತ ಕುಟುಂಬಗಳು ಜನ್ಮದಿರ್ತದೆ. ತಲಪಾಡಿ ದೊಡ್ಡ ಮನೆಗೆ ತಮ್ಮಪ್ಪನಾಗೆಲ್ಲ ಸಹಧರ್ಮವಾದ ಒಂಜಿಕೊಂಡು ಒಂಜಿ ಆ ಜೋಕಲಿಗೆ ಜನ್ಮ ಕೊಡ್ತು. ಅವರಿಗೆ ಆ ಜೋಕಲಿಗೆ ಬರೀ 8 ರೀತಿಯ ವಿದ್ಯಾಭ್ಯಾಸ ಕೊಡ್ತು. ಅದೇ ರೀತಿ ತನ್ನ ಇಲ್ಲ ಪ್ರತಿ ಚಿಂತನ ಬಂಧುಗಳಿಗೆ ಕುಟುಂಬ ಸರಿಯಾದಕ್ಕೂ ಅತ್ಯಂತ ಬೇರೆ ಕಾರ್ಯಕ್ರಮ ಆಗುತ್ತು. ಕೊಲ್ಲೂರು ನಾವೇ ಸಮಾನವಾಗಿ ಇನ್ನಿತ ದಿನದ ಮಟ್ಟಿಗೆ ಜೀವನಗಳಿಗೆ ನಿಜ ಬೇಜಾರು ಮರಳಿ 16 ತಾರೀಕಿಗೆ ಹಸ್ತಗತರಾಯಣ ಮರಳಿ 15 ತಾರೀಕಿಗೆ ಆಗ ಭೌತಿಕವಾಗಿ ಶರೀರ ಅಗ್ನಿಸ್ಪರ್ಶ ಮಾಡ್ತಿದ್ದೆ. ಸಾಂಪ್ರದಾಯಿಕವಾಗಿ ಇಂಚಿನ ಆಚರಣೆ ಮಾಡ್ತಿದ್ದಲ್ಲ ಎಲ್ಲ ಆಚರಣೆ ಮಾಡ್ಕೊಂಡು ಬರುತ್ತಿದೆ. 25 ತಾರೀಕಿಗೆ ಕೊಟ್ಲಾಡಿ ನಮ್ಮ ತರಪಿಗೆ ಅದಕ್ಕೆ ಪೂರಕವಾಗಿ ಆದರೆ ಮತ್ತೆ ಚಿತ್ರ ಆ ಸೇವೆಗೆ ನೆನಪು ಮಂತ್ರಗೋಸ್ಕರ ಇಲ್ಲಿ ಒಂಚಿ ಭಾವಪೂರ್ಣ ಶ್ರದ್ಧಾಂಜಲಿ ನುಡಿನಮನ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಆಯೋಜನೆ ಗತಿಂಚಿತಿ ಮಾತ್ರ ಸರ್ವ ನಾಯಕರ ಕುಟುಂಬ ಸಭಾದಕ್ಕೂ ಅನ್ನ ಜೋಗುಲಾದಕ್ಕೂ ಅತ್ನಾಟ ಬಂಧುರಾದಕ್ಕೂ ಸಂಘ ಸಂಸ್ಥೆಯ ಪದಾಧಿಕಾರಿಯಾದಕ್ಕೂ ಅತ್ನಾಟ ಸಾರ್ವಜನಿಕರಿಗೆ ಇಲ್ಲದ ಕುಟುಂಬಸ್ಥರ ಪರವಾದ ಸಾರ್ವಜನಿಕವಾದ ಮಾತುಗಳಿನ ಮೌಖ್ಯತೆ ಹೇಳ್ಕೊಟ್ಟಿದೆ. ಅದೇ ರೀತಿ ಈಗ ಇವ ಜಿಲ್ಲಕ್ಕೂ ಹೋಗುವ ಗೊತ್ತಿನ ಮಂಗಳೂರು ಮಂಡಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಜಗದೀಶ್ ಅವರಲ್ಲಿ ಅರ್ಣ ಉಪಸ್ಥಿತಿಯನ್ನು ನೆನಪಿಟ್ಟು ಅದೇ ರೀತಿ ಕಾರ್ಯದರ್ಶಿಯನ್ನ ದಯಾನಂದ ಉಪಸ್ಥಿತಿಯನ್ನು ನೆನವರಿಗೆ ಮಾತುಕೊಳ್ತಾರೆ. ನನ್ನ ತುಂಬಗೂ ಅದರ ಬಗ್ಗೆ ಜಾತಿ ನುಡಿ ನಮ್ಮನ್ನು ಕರೆದಿದ್ದಾರೆ. 3 ವರ್ಷಕ್ಕೆ ನೆತ್ತಿನ ಗಾಯಕ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನುಡಿ ನಮ್ಮನ ಮಂತ್ರಿ ಮಾಡಿದೆ ಆಡ ನಮ್ಮ ಗ್ರಾಮದ ಅಧಿದೇವತೆ ಮತ್ತು ದುರ್ಗಾಪರಮೇಶ್ವರನ್ನು ಸ್ಮರಣೆಗೊಂಡು ಕಳೆದುపోయిన ನಮ್ಮ ಹಿರಿಯರಾದ ಸರ್ವಾಣಿ ನಾಯಕರನ್ನ ಆತ್ಮಗಳು ನಮನ ಸಲ್ಲಿಸುವ ಒಂದು ಅದರ ಬಗ್ಗೆ ನನಗೆ ನುಡಿ ನಮನ ಸಲ್ಲಿಸುವ ಬಂದು ಮೇಲಂತ್ರಿ ಹೊರಡಿಕೊಂಡು ಯಾರಲ್ಲಿ ಕುರುಡೆ ಆನೆಯನ್ನು ಮುಟ್ಟುದು ಇಂಚ ಬಂತೆಂದು ಗುರುತುಪುರಿ ಕಿವಿನ ಮುಟ್ಟುತ್ತೆ ಬಂಡೆಗೆ ಅವು ತಡುಪದ ಲೆಕ್ಕೊಂದು ಆನೆ ಕಾರನ್ನು ಮುಟ್ಟಿದ ಬಂಡೆಗೆ ಅವು ಕಂಬದ ಲೆಕ್ಕೊಂದು ಬೀರೂರು ಮುಟ್ಟಿದ ಬಂಡೆಗೆ ಅವು ಬಲ್ಲದ ಲೆಕ್ಕೊಂದು ಅಂಚಾದ ಆ ಹಿರಿಯರ ಬಗ್ಗೆ ಜಾಸ್ತಿ ಪನಿಯರಂಗೆ ಗೊತ್ತಿಚ್ಚು ಅಲ್ಪ ಸ್ವಲ್ಪ ಎನ್ನ ಹಿರಿಯಾಗಲಿ ಅಂತ ತುಂಬ ಊರುಡಿಯಾನು ಕೆರೆಯೊಂದಿನ ವಿಷಯನು ಈಗಲ ಮಿತ್ತು ಈ ಸಭೆಯನ್ನು ಏನು ನಿವೇದನೆ ಮಾಡ್ತಾರೆ. ಸಾರ್ಥವರ ಮಂತ್ರ 32 ನೋಣಾಳದ ಪ್ರತಿಷ್ಠಿತ ಬಂಟ ಸಮಾಜಗಳು ಮೈಕೋಡು ಗಟ್ಟಿ ಅಂತ ಪಾತಿರುತ್ತೆ ದಿವಂಗತ ಮಾರಪ್ಪಾಲುವರ ಪಕ್ಕ ನೀಲಮ್ಮ ದಂಪತಿಲ್ಲ ಎನ್ಮ ಜನ ಜೋಕ್ಲೆ ಮಗಲಾದ ಅವರ ಜನ್ಮದ ಅರಳ ಗ್ರಾಮದ ಜೈನ ಛತ್ರಶಾಲೆ 6ನೇ ತರಗತಿ ಬಿಟ್ಟಾರೆ ವಿದ್ಯಾಭ್ಯಾಸವನ್ನು ಹೇಳ್ಬೇಕ ತಲಪಾಡಿ ದೊಡ್ಡ ಮನೆ ದಿವಂಗತ ತಿಮ್ಮಪ್ಪ ನಾಯಕರನ್ನ ಕೈಪತ್ತು ಈ ಊರಿಗೂ ಬೈದನಾರ ಸರ್ವಾಣಿ ನಾಯಕ
ಅದರ ಬಗ್ಗೆ ಹೆಚ್ಚಿಗೆ ಬರೆಯೋದಕ್ಕೆ ತಿರುಗಿ ಅಂದ್ಕೊಂಡೆ ದಯಪಡಿದ ಒಂಜಿ ಕೃಷಿಕ ಕುಟುಂಬಗಳು ಹುಟ್ಟುದು ಒಂಜಿ ಕೃಷಿಕ ಕುಟುಂಬವು ಸೇರಿದು ಒಂಜಿ ಕುಟುಂಬ ಇಂಚ ನಡಪಾವಡ ಅಂಚ ನಡಪಾದ ಒಂಜಿ ಧೀಮಂತ ವ್ಯಕ್ತಿತ್ವ ಹರಡವು ಒಂಜಿ ಅವಧಿಗೆ ಈ ಗ್ರಾಮ ಪಂಚಾಯತ್ನ ಸದಸ್ಯರಾದ ಹೊರಗಡೆ ಕಟ್ಟಬೇಕಿನ ಜೊತೆಗೆ ಸಮಾಜ ಸೇವೆ ಮಾಡ್ತಾರೆ ಅದರ ಬಗ್ಗೆ ಜಾಸ್ತಿ ಮಾತಾಡೋದಾದ ನಾನು ಆ ತೀರು ವ್ಯಕ್ತಿಗೂ ನಿರ್ಣಾಯಕರಿಗೆ ಆಮಂತ್ರಣ ಬಂದ ಇಲ್ಲೇ ಗೊತ್ತು ಅಪಗಾರಿಗೆ ನಿನ್ನ ಗುರ್ತದಿಗೆ ನಾನು ನನ್ನ ಪರಿಚಯ ಬಂದಾಗ ದಪ್ಪ ಗೊತ್ತಾರ ಓ ಮೋಹನ್ ದಾಸ್ ನಿಂತಿದೆ ಮಗ ಅನ್ಕೊಂಡೆ ಅವ್ರನ್ನ ಇಲ್ಲಡೆ ಬರ್ತಿದ್ದಾಗ ಎಲ್ಲ ಬಾಜಿಯಲ್ಲಿ ಬರ್ದು ಪರಂದೆ ಹೂವಿನ ಉಚ್ಚಿ ಬತ್ತನಕ್ಕೆ ಬಾಜಿಯಲ್ಲಿ ಪರದೇ ಹೋಗೋದು ಅನ್ಕೊಂಡಿ ಕ್ರಮ ಕಟ್ಟುಬಿಟ್ಟು ಬಂತು ಒಂದು ಕುಟುಂಬಗಳು ಹುಟ್ಟುದು ಆ ಕುಟುಂಬನು ಈಗ ಜವಾಬ್ದಾರಿ ನಿರ್ವಹಿಸೋಣ ಏನು ಪೊರುಗಡೆ ನಿರ್ವಹಿಸೋಣ ನನಗೆ ಮಾತಾಡಿ ಗೊತ್ತು ಈ ಪರಿಸರ ಸುಮಾರು 24 ವರ್ಷ ದೀರ್ಘಾವಧಿಯಾದ ಈ ಊರಿನ ಬಾಲ್ದು ಬದುಕಿದನಾರು ಸರ್ವಾಣಿ ಅದರ ಬಗ್ಗೆ ಪನ್ನೋಡನಾಡ ಈ ಜೀವಮಾನಗಳು ಕಂಡಲಿಗೆ ಸರಿಯಾದ ಒಳಿದ್ಯಾದ ಕುಟುಂಬ ಮಂದಿ ಆದರ್ಶ ಮಗನಾದ 4 ಜನ ಯುವಕರಿಗೆ ಅಪ್ಯಾದ ಅಲ್ಲಿಗೆ ಯೋಗ್ಯ ವಿದ್ಯಾಭ್ಯಾಸ ಕೊಟ್ಟು ಸಂತೃಪ್ತ ಜೀವನ ನಡೆಸಿದ ಅವ್ರನ್ನ ಜೀವಮಾನಗಳು ಕಹಿ ಘಟನೆ ವೈದ್ಯರ ಪಡೆದಾಗ ಅವ್ರನ್ನ ಯೌವನಡೆ ಆರೆ ತನ್ನ ಕಂಡನ ಕಲೆಯನ್ನು ದುಃಖ ಆಗಿತ್ತು ಐದಕ್ಕ ಅವ್ರನ್ನ ವೃದ್ಧಾಪ್ಯಗಳು ಅವ್ರನ್ನ ಅಕೇರಿದ ಮಗೆ ತೀರ್ಪೋಯಿನ ದುಃಖಾರನ ಜೀವಮಾನ ನೋಡಿತ್ತು ಆಂಡ ಐದು ಹೇಳ್ಕಡ ರೋಜಾದನಾರ ಆರೈನ ಮನಸ್ಸಿಗೆ ಸಹಿಸೊಂದು ನನಗೆ ಮಾತರೆಲ್ಲ ಮಾರ್ಗದರ್ಶನ ಬಂತ ನನಗೆ ಗೊತ್ತು ಪಡೆ ಹುಟ್ಟು ಆಕಸ್ಮಿಕ ಜನ್ಮದ ನಾವು ಆಕಸ್ಮಿಕ ಮರಣ ನಿಶ್ಚಿತ ಹುಟ್ಟು ಸಾವುದೆಲ್ಲರಿಗೂ 7 ದಿನ ಬದುಕದನ ಅವು ನಮ್ಮ ಜೀವನ ಆ ಜೀವನಗಳು ನಾವು ಮಂತ್ರ ಎಟ್ಟೆ ಕಾರ್ಯ ಅವು ನೆನೆತೀವಿ ಲೆಕ್ಕಾಚಾರ ಮಾಡಿದ ಹುಟ್ಟು ಒಂದು ದಿನ ಮರಣ ಒಂದು ದಿನ ಅನ್ನೋದ ಇಡೀ ಜೀವನಕ್ಕೂ ಒಂದು ದಿನದ ಲೆಕ್ಕ ಅಂಚಾದ್ರೆ ನಾವು ಬನ್ನಿ 3 ದಿನದ ಬಾಲ್ಯ ಆ 3 ದಿನದ ಬಾಲ್ಯ ಆರೆ ಇಂಚಿನ ಮಾತ ಮಂತ್ರ ನೆನೆದಿದ್ದು ನಾವು ನಮ್ಮ ಕರ್ತವ್ಯ ಈ ಪಾತ್ರಗಳನ್ನು ಕಂಡ ದೇವರು ಹುಟ್ಟುನಾಗ ಸುರುತ ಹುಟ್ಟನ್ನು ಬರೆತೆರಿಗೆ ಅಂಚನೆ ಅಕೇರಿದ ಹುಟ್ಟನ್ನು ಬರೆತೆರಿಗೆ ನಡುತ್ತ ಹುಟ್ಟನ್ನು ಕಾಲಿದಿದ್ದರಿಗೆ ಈ ಬರೆಯಲ್ಲ ಬರ್ತದೆ ನನಗೆ ಹುಡ್ತೆರಿಗೆ ದೇವರು ನಮ್ಮ ಬರೆಯ ಪ್ರಯತ್ನ ಬಂದಾಗ ಮಾತಾಪುರುಟ್ಲ ದೇವರು ಲೆಕ್ಕಾಚಾರ ಮಾಡ್ತಿ ಬರೆತ ನಾವು ನಮ್ಮ ಜೀವಮಾನಗಳು ಎಡ್ಡೆ ಕಾರ್ಯ ಮಾಡ್ಕೊಂಡಾಗ ದೇವರ ನೋಡ ಲೆಕ್ಕಾಚಾರ ಬರ್ದಿರಿ ನಾನು ಈ ಕೆಟ್ಟ ಕಾರ್ಯ ಅವರು ಅನ್ಯಾಯ ಕಾರ್ಯ ಅವ್ರನ್ನೆಲ್ಲ ದೇವರೇ ಲೆಕ್ಕಾಚಾರ ಬರ್ತೀರಿ ನೀನು ನಡೀತ ಅನ್ಯಾಯ ಅವರು ಈ ಮನುಷ್ಯ ಹುಟ್ಟುದು ಈ ಜೀವನಗಳು ಎಡ್ಡ ಕಾರ್ಯ ಬಂದಿದ್ದಾಗ ದೇವರೇ ಮರಣ ನಂತರ ದೇವರಿಗೆ ಮೂಜಿ ಪದವಿಯನ್ನು ಕೊಡ್ಬೇಕು ಒಂಜಿ ಸಾಮೀಪ್ಯ ಒಂಜಿ ಸಾನ್ನಿಧ್ಯ ಒಂಜಿ ಸಾಹಿತ್ಯ ಸಾಮೀಪ್ಯ ಪಡೆದ ತೀರ್ಪೋಯಿನ ಆತ್ಮ ದೇವರನ್ನ ಕೈತಲೆ ಹುಟ್ಟಿನ ಅದಕ್ಕೆ ಕಾರಣಗಳ ದೇವರು ಬಂತು ದಯ ಪಡೆದ ಒಂದು ಸಂದರ್ಭಗಳು ದೇವರಿಂಚಿನ ಮಂದಿರ ಪಡೆದ ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತಮಾನ ಅಧರ್ಮಸ್ಯ ತದಾತ್ಮಾನ ಸೃಜಮ್ಯಹಂ ಆ ಕಾಲಗಳು ಈ ಭೂಮಿ ಅಧರ್ಮ ಸೃಷ್ಟಿ ಆಪಡ ಆ ಸಂದರ್ಭಗಳು ಯಾನು ಪುನಃ ಈ ಭೂಮಿಗೆ ಬರ್ಪೆ ಅವರ ದಯಗೊಂಡ ಪರಿತ್ರಾಣಾಯ ಸಾಧೂನ ವಿನಾಶಾಯ ತದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅವರ ಈ ಭೂಮಿಗೆ ಧರ್ಮವನ್ನು ಸಂಸ್ಥಾಪನ ಅಂತಾರೆ ಅಧರ್ಮವನ್ನು ನಾಶ ಅಂತಾರೆ ಅದರ ಪ್ರತಿ ಸಂದರ್ಭ ಭೂಮಿ ಬಿಟ್ಟು ಇಲ್ಲಿ ದೇವರು ಭೂಮಿ ಬರ್ತಿರೋದನ್ನ ನಮ್ಮಲ್ಲಿ ಕಟ್ಟಬಾರ್ದು ಬಿಡುವ ದಯಪಟ್ಟದಲ್ಲಿ ಪ್ರಯೋಗ ಕೂಡ ಹೈಕೋಡದೆ ಏನು ಭೂಮಿ ಎಡ್ಡೆ ಕಾರ್ಯ ಮಾಡ್ತೀರಾ ಅಟ್ಲೇನು ಸಾಮೀಪ್ಯ ಪದಾವಳಿ ಮುಳ್ಳವೇ ದಯಪಟ್ಟದ
ಎನ್ನ ಕೆಲಸದ ಈ ಮಲ್ಪೆರಡು ಈ ವಾಪಸ್ ಭೂಮಿಗೆ ಹೋದು ಅಯಾನ್ಪರಣ ಕರ್ತವ್ಯನು ನಿರ್ವಹಣೆ ಮಾಡ್ತದಲ್ಲ ಅದಕ್ಕೆ ಸಾಮೀಪ್ಯ ಪದವಿಯನ್ನು ಬರ್ತದೆ. ಐದು ಪಕ್ಕ ಸಾನ್ನಿಧ್ಯ ಪದವಿಯನ್ನು ಭೂಮಿಡು ಇಟ್ಟೆಕಾಯ ಮಂತ್ರಿನ ಆರಕ್ಕೆ ದೇವರು ಸಾನ್ನಿಧ್ಯ ಪದವಿ ಕೊರಪಿಕೊಂಡ ದೇವರ ಲೇಖನ ಭೂಮಿಡು ಇಟ್ಟೆಕಾಯ ಮಂತ್ರಿನಲ್ಲಿ ಅಲ್ಲಿ ಪೂಜಾ ಸಾಮರ್ಥ್ಯ ಎತ್ತೇರಿನಾಗ ಅಲ್ಲಿಗೆ ಸಾನ್ನಿಧ್ಯ ಪದವಿ ತೆಗೆದು ಅವು ನಾರಾಯಣ ಗುರುಗಳಾದಕ್ಕೂ ನಿತ್ಯಾನಂದರಾದಕ್ಕೂ ಸಾಯಿಬಾಬಾದಕ್ಕೂ ಇದಕ್ಕೆ ಮಹಾನ್ ಪುರುಷರು ಭೂಮಿಡಿ ಪೂಜಾ ಸಾಮರ್ಥ್ಯ ಎತ್ತಿನ ಅಲ್ಲೇ ಕೂಡ ಸಾಹಿತ್ಯ ಪದವಿ ತೆಗೆದಿದೆ. ಐದು ಮಕ್ಕಳಿಗೆ ಸಾಹಿತ್ಯ ಪದವಿ ಬಂದ ಆತ್ಮ ಪರಮಾತ್ಮನೊಟ್ಟಿಗೆ ಐಕ್ಯ ಆಗ ಐದು ಪಕ್ಕ ಮಕ್ಕಳಿಗೆ ಹುಟ್ಟುಚ್ಚಿ ಒಂದು ಆತ್ಮ ಭೂಮಿಡಿ ಎಟ್ಟೆಕಾರ್ಯ ಬಂದಿದ್ದ ಅವು ಮಕ್ಕಳು ದೇವರೇ ಆಪನಂತಿನ ಒಂದು ಸಾಹಿತ್ಯ ಪದವಿ ನಮ್ಮ ಪಲ್ಮುಡಿಯಿಂದ ಬಂದಲ್ಲ ನಮ್ಮ ಇದೇ ವಿನಂತಿ ಬಂದು ದೇವರ ಕರೆದು ಹೋಯಿನ ಆ ಹಿರಿಯರಿಗೆ ದೇವರು ಸಾಹಿತ್ಯ ಪದವಿಯನ್ನು ಹೋರಾಡಲು ಐದು ಒಟ್ಟಿಗೆ ನಮ್ಮ ಹಿಂದೂ ಪುನರ್ಜನ್ಮವನ್ನು ನಂಬಿಕೆ ಇದ್ದಾರೆ. ಒಂದು ವೇಳೆ ಆ ಹಿರಿಯರಿಗೆ ಪುನರ್ಜನ್ಮ ತಿನ್ನಾಲ ಅದು ಅವೇ ಇಲ್ಲವೇ ಪುನರ್ಜನ್ಮ ಅವರ ಅತ್ನದ ಅವೇ ಕುಟುಂಬದವರಿಗೆ ಪುನರ್ಜನ್ಮ ಅವರ ಅತ್ನದ ನಮ್ಮ ಊರುಡೆಯವರಿಗೆ ಪುನರ್ಜನ್ಮ ಅವರ ತತ್ನಾಡ ಈ ಭಾರತ ದೇಶರು ಹಿಂದುವಾದಿಯವರಿಗೆ ಪುನರ್ಜನ್ಮ ಅವರನ್ನು ನಮ್ಮ ದೇವರ ಬೇಡಿಕೆ ಸಲ್ಲಿಸ್ತಾರೆ. ಅದರ ಬಗ್ಗೆ ಬರ್ಕೊಂಡಾಗ ಅವರಲ್ಲಿ ಯಕ್ಷಗಾನದ ಆಸಕ್ತಿ ಇದ್ದಾರೆ, ಯಕ್ಷಗಾನದ ಒಲವುತ್ತಾರೆ, ಪ್ರತಿನಿತ್ಯದ ಆಧ್ಯಾತ್ಮಿಕ ಚಿಂತನೆ ಅದರ ನೆಂಚಿನ ಮಟ್ಟ ಪ್ರತಿನಿತ್ಯದ ರಾಮಾಯಣ ಮಹಾಭಾರತ ಅಂಚಿನ ಪುಣ್ಯ ಗ್ರಂಥಗಳನ್ನು ಪಠಣ ಮಂದುತ್ತಾರೆ. ಅಂಚಿನಂಜಿ ಮಲ್ಲ ವ್ಯಕ್ತಿತ್ವನ ಸರ್ವಣಕ್ಕೆ ದೇವರು ಬೆಟ್ಟೆ ಯೋಗ್ಯ ಪದವಿಯನ್ನು ಹೋರಾಡಿಕೊಂಡದ್ದು ನಮ್ಮ ಮಾತೆಲ್ಲ ವಿನಂತಿ ಬಂತಾರೆ. ಐದೊಟ್ಟಿಗೆ ನಮ್ಮ ಮೂಲು ಅದರ ಬಗ್ಗೆ ಅವನ ಆತ್ಮಗೂ ಶಾಂತಿ ಕಡಪಣ್ಣದು ಮೌನ ಪ್ರಾರ್ಥನೆ ಅಂತ ಇದಕ್ಕೆ ಅರ್ಥ ಇಲ್ಲ ಬಂದನ ನಮ್ಮ ಒಂದು 100 ಜನ 1 ನಿಮಿಷದ ಮೌನ ಪ್ರಾರ್ಥನೆ ಅಂತಂದಾಗ ಅವು 100 ನಿಮಿಷ ಆ 100 ನಿಮಿಷದ ಮೌನ ಆ ಪ್ರಾರ್ಥನೆ ದೇವರ ನಡೆಯಲ್ಲ ಐದು ಎಡ್ಡೆಪ್ಪು ದೇವರ ಕೊರಪೇರು ಬಂದ ಕಾರಣವಾದ ಅಂಚಾಂದ್ರೆ ನಮ್ಮ ಹಿರಿಯರ ಅಗಲುವಿಕೆಯನ್ನು ಅವ್ರನ್ನ ಜೋಕ್ಲೆಗೆ ಅವ್ರನ್ನ ಬಂಧುಲೆಗೆ ಅವ್ರನ್ನ ಕುಟುಂಬದಕ್ಕೆ ಸಹಿಸುವಂತಿನ ಶಕ್ತಿನ ದೇವರಿಗೆ ಕರುಣಿಸೋರ ಕೊಂಡದೆ ವಿನಂತಿ ಮಂತೊಂದು ಹಾಗಾಗಿ ಕೃಷಿಕ ಕುಟುಂಬಗಳು ಪುಟ್ಟದನ ಕೃಷಿಕ ಕುಟುಂಬಗೆ ಸೇರಿದನ ಕೃಷಿ ಕಾರ್ಯನೇ ಅದನ್ನ ಬದುಕು ನಮ್ಮ ಅರೆ ತೂಲುಪ್ಪ ಆರೆ ಇಲ್ಲಲೊಪ್ಪನಾಗ ಅವರ ಚಿಂತನೆ ತಿಳ್ಕೊಂಡ ಅವರ ಕೃಷಿಕ ಬಗ್ಗೆನೇ ಚಿಂತನೆ ಇರ್ತದೆ. ಅವರ ಜೋಕ್ಲೆಗಳ ಐನು ಬೋಧನೆ ಹೊಂದಿನ ಅವರ ಜೋಕ್ಲ ಕೃಷಿಗೆ ಗುಲೆಯಲ್ಲಿ ಪೆದ್ದ ಪೆದ್ದ ಉದ್ಯಮಗಳು ಸೇವೆ ಸಲ್ಲಿಸಿದ ಒಳ್ಳೆಯದು ಅಂಚಾದೆ ಆ ಕೃಷಿಕ ಕುಟುಂಬಕ್ಕೂ ಹುಟ್ಟಿದನ ಕೃಷಿ ಕುಟುಂಬಕ್ಕೂ ಸೇರಿದನ ಸರ್ವಾಲೇಖನ ಬಗ್ಗೆ ನಮ್ಮ ಗಂಭೀರವಾದ ಚಿಂತನೆ ಮಂತೊಂದು ಆರ್ನ ಆತ್ಮಗೂ ಚಿರಶಾಂತಿ ಕೊರಡು ದೇವರ ಬೇಡಿಕೆ ಸಲ್ಲಿಸುವ ಒಂದು ಆರ್ನ ಆತ್ಮಗೂ ಮಾತೆಲ್ಲ ಚಿರಶಾಂತಿ ಕೊರಡು ಕಾರ್ಯಕ್ರಮಕ್ಕೂ ಮಾತರಿಗೆ ಸುಳ್ಳು ಸಂದರ್ಭ 2 ಮಾತ್ರ ದಯಪಡಿದ ಮೊದಸನ್ನ ಐತಿ ಸ್ಥೂಲವನ್ನು ಪಂಪುಂಡ ಏಕಲಕ್ನ ಇಲ್ಲಿ ಬಾರಿ ಬಂದು ಈ ಚಿತ್ರ ನೋಡಿ ಕೊಡಿ ಎಡ್ವಾಗ ಯಾಂ ಪಂಪುಂಡ ಐಟ ಗತ್ಯಚ್ಚಿ ಅಂಡ ಯಾನಿತ ದಯಪಡ ಅರ್ಥ ಏನ್ ಚಿರ್ತುಮಾಗಿ ತಾತ್ವಕ್ಕೆ ಬಿಡ್ತಾರೆ ಅಂಡ ಈಗ ತೂತನ ಏತಲು ఉంటారు ದಯಪಡಿದ ಅಂಡ ಕಾರ್ಪಣ್ಯಕ ನೆಟ್ಟೆ ಮನೆತನದ ಇಲ್ಲಲಿಂದನಾರು ಅವರಿಗೆ ಎಟ್ಟೆತ್ತದ ಜೋಗಿಯಲ್ಲಿ ಜನ್ಮ ಕೊಟ್ಟು ಸಮಾಜವನ್ನು ಧ್ವಜಿಸ್ತಾರೆ ಆತ ಮಾತ್ರ ರಜೆಗೆ ಎರಡೋಡು ಧರಣಿ ಕರ್ಮಿಗಳೋಡು ಸಾಂಸ್ಕೃತಿಕ ಕರ್ಮಿಗಳೋಡು ಪ್ರತಿಯೊಂದು ಹೇಳ್ತಾರೆ ಬಾರಿ ಕೆಲಸ ಮಾಡ್ತಾರೆ. ಐತಿ ಪಾತೆ ಹೇಗೆ ಯಾರು ಪಾತೆಗಳನ್ನ ಹಕ್ಕಿ ಹೆಚ್ಚು ಅಂಡ ಮುಂಚೆ ಇಲ್ಲೇ ನಿದರ್ಶನ ಕೊಟ್ಟರೆ ನಮ್ಮ ಕುರಿನ ಮಟ್ಟಿಗೆ ಯಾರ ಕುರಿನ ಮಟ್ಟಿಗೆ ಸರ್ವೋದಕ್ಕೆ ಹೊಂದಿದ ಅವರ ಕೂನಾಗ ಯಾರು ಸಾಧಾರಣ 20 ವರ್ಷ ಮುಂಚೆ ಕನೆಕ್ಟ್ ಇರ್ತಾರೆ ಅವ್ರಿಗೆ ಕೂನಾಗ
ಪಟ್ಟ ಭಾರತೀಯ ನಾರಿ ದಯಪಟ್ಟ ಆತ ಕೊಡ್ಲಿದ ರೂಪ ಅವು ತೋರಲತ್ತು ಸಪುರಲತ್ತು ಕೊಡ್ಲಿದ ರೂಪ ದಯಪಟ್ಟ ಅಂಚ ಮಾತ್ರ ಇಲ್ಲ ತಿಕ್ಕುಚಿ ಪ್ರತಿಯೊಂದಿಲ್ಲ ಜೀವನಾಗಿದ್ದು ಸರಿಯಾದ ಬರ್ತದೆ ತೂಪಣಕ್ಕೆ ಯೋಗ್ಯತೆ ತೋರಿಸ್ಕೊಂಡು ಅವರು ಬಾರಿ ನೀಡಲ್ಲ ಒಳ್ಳೆ ಜನ ಅಂದ್ರೆ ಬಾರಿ ನೀಡಲಾಗ್ತಿವರಲ್ಲ ಅಂಚಿನ ಸರ್ವೇ ಬೊಕ್ಕ ಕೃಷಿಕ ಬಗ್ಗೆ ಮಾಡೋದಕ್ಕೆ ಇನ್ನಿಲ್ಲ ಕೃಷಿಗೆ ತೊಡಗಿಸಾದ್ರು ಕೋಯಿನಲ್ಲಿ ನೀರು ಕೊಡುವಂತಿನ ಕೊಡ್ಲದ ಸಂಸ್ಕಾರ ಕೊಡ್ತಾರೆ ಆತ್ಮಾತ್ಮ ಕೊಡ್ಲು ನೀರು ಪಾತೆ ಇರುತ್ತೆ ಒಬ್ಬ ಇಡೀ ನಂಗೆ ಗೊತ್ತಿತ್ತು ಆದ್ರೆ ಇಡೀ ಲೋಕದ ವಿಚಾರ ಗೊತ್ತಿರ್ತದೆ ಅಂಚಿನ ಬಗ್ಗೆ ಮಗ ಅಂಚ ಪೂರ ಮಾಡಿ ದಯವಾದಾಗ ಅಲ್ಲ ಆತು ಆ ಕಾಲೋಡ ಗೊತ್ತಿತ್ತು ನನಗೆ ಆ ಕಾಲೋಡ ಏನಾಗ್ಲಿ ಬಾರಿ ಹೆಮ್ಮೆ ಅವತ್ತು ಒಂದು ಎಲ್ಲಿ ಆ ಘಟನೆ ಅಂದ್ರೆ ಇತ್ತು ಮಂದ ಸನ್ನೆ ಬರ್ಲಿಕ್ಕೆ ಯಾನೆ ಈಗ ದೇವರಿ ಹೊರಗೆ ದಾದನ ಒಂದು ಧೈರ್ಯ ಕೊಟ್ಟು ಸಾರಲ ಮಟ್ಟದ ಸತ್ಯ ಸ್ವಾಮಿ ಕೊರಗೆಜ್ಜ ಯಕ್ಷಗಾನ ಕಥಾನಕನು ಯಾನು ಬರೆದು ಸುರುತ ಪ್ರಯೋಗ ಪಡಿ ಅಪ್ಪ ಉಳ್ಳಾದಿನ ಸನ್ನಿಧಿ ನಡೆದ ಆ ಮಟ್ಟದಲ್ಲಿ ವಿನಯನ್ನೇ ವೇದಿಕೆ ಗೊತ್ತಿರಲಿಲ್ಲ ಏನ್ ಗೊತ್ತು ನಮ್ಮ ವೈದ್ಯರು 7 ಗಂಟೆಗೆ ಭಕ್ತನಾರು ಸುಮಾರು 5:30 ಗಂಟೆಗೆ ಆಟ ಮುಗಿದಿದೆ ಆತ ಬಂದಿಲ್ಲ ಮಾವು ಬಂಡೆ 6 ವಿಸ್ತಾರ ಅಂತ ಬಂದಕ್ಕೆ ಹಿಂಗೊತ್ತಂದು ಸರ್ವಣ್ಣ ದಯಮಾಡಿ ಅಂಚಿನ ಹಿರಿಯರು ಇಡೀ ಆಟ ಉಳ್ಳುದು ಹಿಂಗೆ ಸವಸ್ಕೊಂಡು ಹೋದನಾರು ಪೂಜೆಗೆ ಯಾಕೆ ಹೋಗಿ ಬೊಕ್ಕೆಯನ್ನು ಬಾಪೋಣ ಹೆಚ್ಚಿಗೆ ಬೇರೆ ಗೊತ್ತಿಲ್ಲ ಆ ಜೊತೆ ಏನ್ ಗೊತ್ತಿಚ್ಚಾಗಿ ತೂಣಗೆ ಬೊಕ್ಕೆ ಗೊತ್ತ 6 ಬಂಡ ಆಟ ಬಂಡ ಆಡಿದ್ವಿ ಬೊಕ್ಕ ಆತ ಮಾತ್ರ ತೇಂಕಲನೆ ಬೇರೆ ಮುಂಬರಕ್ಕೆ ಬಂಡೆ 6 ಓದಿನಂತೆ ನಮ್ಮ ಜೀವಮಾನ ಓದು ಮಾಡಿದ್ರು ದಯಮಾಡ ಆತು ರಾಮಾಯಣ ಮಹಾಭಾರತ ಅವರು ಓದಂತ ಅವರ ಓದಿದ್ದಕ್ಕೆ ಆತು ಮಾತ್ರ ತಿಂಕು ಮುರನಿ ಆರು ಸ್ವರ್ಗಸ್ಥಿರಾದಾಗಲ್ಲ ಭಜನೆಯ ರೂಪಡೆ ಆ ದೇವರ ಕೋಟೆಯಲ್ಲಿ ಮಾಡ್ಕೊಳಕ್ಕೆ ವಿಷಯ ದಯಮಾಡ ಭಜನೆ ಸಂಕೀರ್ತನ ಅವ ಸುತ್ತಲೇ ಆ ದೇವರ ಸಾಕ್ಷಾತ್ ಅಪ್ಪನ ಕೈ ಕಡೆ ತಲುಪದ ಅಪ್ಪನ ಆ ಪಾದ ಬೇರೆ ಮಾಡ್ಕೊಳ್ಳೋದು ಸತ್ಯ ಅಂಚಿನ ಪುಣ್ಯಾತ್ಮರಿನ ಗುಣಗಾನ ಮಾಡ್ಕೊಂಡು ಆತು ಮಾತ್ರ ತಲುಪಾಡಿ ಸಂಘದ ಸೂತ ಅಧ್ಯಕ್ಷರಾಗಿರ್ತಾರಲ್ಲ ನಮಗೆ ಅವರಿಗೆ ಹೆಮ್ಮೆ ಅಂಚನೆ ಆಶ್ಚರ್ಯ ನಮಗೆ ಗೊತ್ತಿರಲಿ ಯಾರಿನ ಪೂಜೆಯಾಗಿ ದೇವಸ್ಥಾನದಲ್ಲಿ ಪ್ರಾಣಿ ದಯಮಾಡ ಅವರಿಗೆ ರೂಢಿ ಅಂಚಿನ ಪುಣ್ಯಾತ್ಮರ ಪಡೆಯಿನ ಆರ್ನಾಂಚಿನಕ್ಕೆ ಗುಣಗಾನ ಮಾಡ್ಕೊಂಡು ನಾವು ನಮ್ಮ ಕರ್ತವ್ಯ ದಯಮಾಡ ಸಮಾಜ ಮುಂಚಿನಕ್ಕೆ ಏನಾಂಡ ಎಡ್ಡೆ ಮಂತ್ರಿದಂಡ ಈತ ಜನ ಸೇರಿ ಒಟ್ಟಿಗೆ ಸೇರಿ ಬಂದಾಗ ಅಕ್ಕನ ಎಡ್ಡೆ ಸಂತನ ವಿಚಾರ ಅಂಚಾದಿ ಈ ಮಾತೆಲ್ಲ ಬರ್ತದೆ ಆ ನುಡಿ ನಮ್ಮನ್ನು ಭಾಗವಹಿಸಿ ನಡೆದಾದ ಆ ಶಾಶ್ವತವಾದ ಸ್ವರ್ಗದ ಮುಟ್ಟೂರು ಮಾಡ್ಕೊಂಡು ನಾವು ನಮ್ಮ ಮಾತೆಲ್ಲ ಎಡ್ಡೆ ಕೂಡ ಅಂಚಿನ ಆಶೀರ್ವಾದ ಕೊಂಡೊಂದು ಯಾನ ರಟ್ಟು ಭಾಗವನ್ನು ತಲಪಾಡಿ ಅಪ್ಪಿಗೆ ಮಾರಪ್ಪಾಳಿಯನ್ನ ಮಗಳ ತಲಪಾಡಿ ದೊಡ್ಡ ಮನೆಯ ತಿರುಮಲೆಯನ್ನ ಕೈಗೊಟ್ಟದು ತನ್ನ 19 ವರ್ಷದ ಜೀವನವನ್ನು ಸುದೀರ್ಘ ಜೀವನವನ್ನು ಇಲ್ಲಿ ದೇವರನ್ನ ಪಾಲನ ಸೇವನೆತ್ತಿನ ಸರ್ವಣಿ ಶ್ರದ್ಧಾಂಜಲಿ ಸಭೆಗಳಲ್ಲಿ ಮಾತ್ರ ಸ್ವಾಗತ ಮಾಡ್ಕೊಂಡು ಸರ್ವಣಿ ನಾಯಕರನ್ನು ತೋತಂಗಿ ಆರು ಎಂಚಿನಂದ್ರೆ ಗೊತ್ತಿತ್ತು ಆಡ ನಾಂತ ಉಳ್ಳೆ ಅಕ್ಲೇನು ತೋದು ಯಾರು ಎಂಚ ಉಳ್ಳೇ ಒಂದು ಅಂದಾಜು ಮಾಡ್ಕೊಂಡು ಇನ್ನಿ ಪಾತ್ರ ನಾನೆಂದು ಬಂದ ಅಕ್ಲೆಲ್ಲ ಆ ಎಂಚಿನ ಕೂಡ ಇದ್ದಾನೆ ಆ ಗುಣ ಪೂರ ಇಲ್ಲಿ 2 ಜನ ಆದ್ಯಗಳೆಲ್ಲ ಒಪ್ಪಿರ್ತೀವಿ ಉಳ್ಳೆ ಅಕ್ಲಿನ ತೂರಾಗಲೇ ನನಗೆ ಗೊತ್ತಾಗ ಹೆಚ್ಚಾದ್ರೂ ವಿನಾಯಕನ ಹಿಂಜ ಪರಿಚಯ ರೀತಿ ಆಸೆ ಪಾತ್ರನಾಗನೇ ಸೌಜನ್ಯ ತೋಲಾಗ ಆ ಎಲ್ಲಲ್ಲಿ ಬಂದಾಗಲೇ ಎಂಚ ಅವರಿಗೆ ಸರ್ಕಾರ ಮತ್ತೊಂದು ಬೇರೆ ನಮ್ಮ ಐನ ತೋದು ನಮ್ಮ ತೆಗೆಯೋದು ವಿನಯನ್ನೇ ಸಮಾಜ ಮತ್ತು ಬೇರೆ ತನ್ನ ನಿರಕರಿಗೆ ಮಾತಾಡೋ ಹಾಗೆ ಇಟ್ಟೇಳಿ ಪ್ರತಿ ಒಗೆಯನ್ನ ಪ್ರೀತಿ ಪಾತ್ರಗಳು ಸೌಮ್ಯ ಸ್ವಭಾವ ಆರ ಮಾತನ್ನ ಕೆಬಿಗೆ ಕೇನ ಮಾತು ಸೌಮ್ಯದ ವ್ಯಕ್ತಿ ವಿನಯನೇ ಅಂಚಾದ್ರೆ ಆ ನಮ್ಮ ಭಾರಿ ಎಟ್ಟ ನಿಜವಾದ ಪ್ರತಿಯೊಬ್ಬರು ಇಲ್ಲಡೆ ಬರ್ತಾನೆ ಒಂದು ಎಟ್ಟ ಮರ್ಯಾದೆ ಕೊಟ್ಟು ಪ್ರತಿಯೊಬ್ಬರು ಒಂದೇ ರೀತಿ ಬಿಟ್ಟುವುದು ನಮ್ಮ ಹಿಂದೂ ಸಮಾಜದ ಗ್ರಹಿಣಿ ಹೆಂಚ ಜೀವನ ಕೂಡ ಇನ್ನು ಮಾತ ಈ ಸಮಾಜದ ಉತ್ಪಾದಕ ಪ್ರತಿಯೊಂದು ಮರ್ಯಾದಕ್ಕೆ ಭಾರಿ ಹೆಮ್ಮೆ ಉಂಟು ಆರ್ನ ಹೆಂಚಿನ ಪುರ ಉಪಕುಂಟ ಈ ಪೂರ ನಮ್ಮ ಜೀವನಗಳು ನಮ್ಮ ಆದರ್ಶವಾದ ಜೀವನ ನಮ್ಮ ಸಮಾಜದಲ್ಲಿ ಎಂತ ವ್ಯಕ್ತಿಗಳಾದ ಬದುಕಿನ ಸೌಭಾಗ್ಯಕ್ಕೆ ತಿಕ್ಕಾಡಿ ಅರೆಗೆ ಅರಿನ ನಮ್ಮನ್ನು ಗುರ್ತು ಹೋಯಿನಂಚಿನ ಒಂದು ಬೇರೆದ ಸಹಿಸುವ ಶಕ್ತಿ ಆರ್ನ ಜೋಗ್ಲಿಗೆ ಕುಟುಂಬಗಳಿಗೆ ಅಂಚನೆ ಪುಳ್ಳಿಯಲ್ಲಿಗೆ ಅಂಚನೆಗೆ ಆರ್ನ ಕಂಡನಿಲ್ಲದಗಳಿಗೆ ಆ ಭಗವಂತ ಹೊರಡು ಆರ್ನ ಆತ್ಮಗಳು ಸದ್ಗತಿ ಆರು
ಇನ್ನು ಕರೆದುಕೊಂಡಲ್ಲ ಜೀವನ ಪರ್ಯಂತ ಆ ನೆನಪು ನಮ್ಮ ಒಂದು ಮನಸ್ಸಿಗೆ ಒಲಿಯುವಂತಿನ ಶಕ್ತಿನ ನಂಕ ದೇವರು ಹೊರಡಲು ಬಂದದೆ ಎಲ್ಲರಿಗೂ ಶ್ರದ್ಧಾಂಜಲಿ ಅರ್ಪಿಸಬಹುದು. ಶ್ರೀಮತಿ ಸರ್ವಾನಿ ತುಂಬು ಸರ್ವ ಆತ್ಮ ಪರಮಾತ್ಮನಿಗೆ ಆತ್ಮ ಅಗಲಿದ ಬೇರೆ ಮರುಕೃತಿ ಶಕ್ತಿನೇ ಆ ಭಗವಂತನೇ ಕರುಣಿಸುವುದು ಮಾತೆಲ್ಲ ಪ್ರಾರ್ಥನೆ ಮೂಲಕ ಒಂದು ನಿಮಿಷದ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತದೆ. ಇದು ಶ್ರೀಮತಿ ಸರಣಿಗೆಲ್ಲ ಉತ್ತರ ಕ್ರಿಯೆ ಆ ಒಂದು ಸಂದರ್ಭ ಮಾಡ್ಕೊಂಡು ಆಯ್ತಾ ಆಮಂತ್ರಣ ಆಗ್ಲ ಮಗೆ ಚಿತ್ರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಣೇಶ್ವರದಲ್ಲಿ ನಿಖಿಲಿಗೆ ಮಾತ್ರೆಗಳ ನಿರ್ಮಾಣ ಮಾಡಿಕೊಂಡಿದೆ. ನುಡಿನ ಮಾಡೋದು ಮಾತೆಲ್ಲ ಕೆಟ್ಟ ಬಾಧ್ಯರ ಬಂದಿದೆ. ಕೆಟ್ಟ ಬಾಧ್ಯರ ಬಂದಿಗೆ ಮಾತ ಮುಗಿಸಿಗೆ ಮಾತ ಈ ತಾರೀಕು 25 ಗುರುವಾರ ಕಾಕಾಜಿ ಮಾತೆಗಳ ಕೊರ್ತಲು ಒಲ್ಲ ತಿಕ್ಕನ್ನು ಒಲ್ಲ ಒಂಜೆರಡು ತತ್ತು ಹೋಗುತ್ತಾರೆ. ಅದು ಅಕಲ ಈಗ ಮಾಪ್ ಮಾಡ್ಕೊಂಡು 25ನೇ ತಾರೀಕಿಗೆ ನಾಯ್ಕ ಗುರುವಾರ ಕಾರಣ ಉತ್ತರ ಪ್ರಿಯ ನಡೆದರ ಮಾತೆಲ್ಲ ಬರ್ತದೆ. ಅರೆಗೆ ಒಂಜಿ ಈ ಸಜ್ಜ ಹಿಂದೆತ್ತ ನುಡಿನ ಒಂದಲ್ಲೇ ಉತ್ತರ ಕ್ರಿಯೆಗೆ ಭಾಗವಹಿಸೋದು ಶ್ರದ್ಧಾಂಜಲಿ ಅರ್ಪಿಸೋದು ಇವುಗಳ ಮಾತೆಲ್ಲ